ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನಂತೆ ರಾಜ್ಯದ ಕನ್ನಡ ಶಾಲೆಗಳು ಅಭಿವೃದ್ಧಿ ಜೊತೆಗೆ ಅಂಗಾಂಗ ದಾನ ಮತ್ತು ನೇತ್ರದಾನದ ಕುರಿತು ಜಾಗೃತಿ ಮೂಡಿಸಲು ವಿಜಯಪುರ ನಗರದಿಂದ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯವರೆಗೆ ಪಾದಯಾತ್ರೆ ಮುಗಿಸಿದ ವಿಜಯಪುರ ನಗರದ ದಂಪತಿಗಳು ಮತ್ತು ಮಕ್ಕಳು. ಹೌದು ವೀಕ್ಷಕರೇ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕನಸಿನಂತೆ ರಾಜ್ಯದ ಕನ್ನಡ ಶಾಲೆಗಳ ಅಭಿವೃದ್ಧಿ ಜೊತೆಗೆ ಅಂಗಾಂಗ ದಾನ ಮತ್ತು ನೇತ್ರದಾನದ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ಜೇಮ್ಸ್ ಚಿತ್ರವನ್ನು ವಿಶ್ವ ದಾಖಲೆ ಬರೆದು ಇತಿಹಾಸ ಸೃಷ್ಟಿಸಲಿ ಎಂದು ಬಸವನಾಡು ವಿಜಯಪುರ ನಗರದಿಂದ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾದ ದರೆಪ್ಪ ಅರ್ಧಾವೂರವರು ತಮ್ಮ ಧರ್ಮಪತ್ನಿಯಾದ ವಿದ್ಯಾರಾಣಿ, ಮಕ್ಕಳಾದ ಸೋನಾಲಿ, ಸಮರ್ಥ, ಸೌಜನ್ಯ, ಶ್ರವಣಿ, ಸಿದ್ಧಾರ್ಥ ಹಾಗೂ ಅವರ ತಮ್ಮನ ಮಕ್ಕಳಾದ ಲಕ್ಷ್ಮೀ, ವಿನಾಯಕ್, ಲಕ್ಷ್ಮೀಕಾಂತ್ ಇವರೆಲ್ಲರೂ ದಿನಾಂಕ 25/2/2022ರಿಂದ ಸತತವಾಗಿ 19 ದಿನಗಳವರೆಗೆ ಪಾದಯಾತ್ರೆ ಮುಗಿಸಿ ದಿನಾಂಕ 15/3/2022ರಂದು ಯಶಸ್ವಿಯಾಗಿ 556 ಕಿಲೋಮೀಟರ್ ಸಾಗುತ್ತಾ ಪಾದಯಾತ್ರೆ ಯಶಸ್ವಿಯಾಗಿ ಮುಗಿಸಿದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಿದ ಅವರು ದಿನಾಂಕ 20/3/2022ರಂದು ಮರಳಿ ವಿಜಯಪುರ ನಗರಕ್ಕೆ ಬರುವ ಹಾದಿಯಲ್ಲಿ ಸ್ವಾಗತ ಕೋರುತ್ತಾ ಸನ್ಮಾನಿಸಿದ ಮಾಜಿ ಕಾರ್ಪೊರೇಟರ್ ಉಮೇಶ್ ವಂದಾಲ್ ಮತ್ತು ಖ್ಯಾತ ವಾಗ್ಮಿಯರಾದ ಮೋಹನ್ ಮೇಟಿ, ಸಿಂದಗಿ ಗೌಡ್ರು, ಸಂಜಯ್ ಪಾಟೀಲ್ ಮೇಟಿ ಮತ್ತು ಶಿವಸೇನಾ ಅಧ್ಯಕ್ಷ ಮಹೇಶ್ ಜಾಧವ್, ರಾಹುಲ್ ಕುಬ್ಕಡ್ಡಿ, ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳ ಬಳಗ ಎಲ್ಲರೂ ಅದ್ಧೂರಿಯಾಗಿ ಸ್ವಾಗತ ಕೋರಿದರು. ಅದೇ ರೀತಿ ವಿಜಯಪುರ ನಗರದ ಯೋಗಾಪುರ ಬಡಾವಣೆಯಲ್ಲಿ ಸ್ವಗೃಹವಾಗಿದ್ದರಿಂದ ಇಲ್ಲಿನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ತಮ್ಮ ಊರಿನ ಹೆಮ್ಮೆಯ ಪುತ್ರನಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಅದ್ಧೂರಿಯಾಗಿ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ದರೆಪ್ಪ ಅರ್ಧಾವೂರವರು ಪುನೀತ್ ರಾಜ್ಕುಮಾರ್ ಅವರ ಮಾರ್ಗದರ್ಶನದಂತೆ ಪುನೀತ್ ರಾಜ್ಕುಮಾರ್ ಅವರ ಜೀವನದಂತೆ ಪ್ರತಿಯೊಬ್ಬರೂ ಜೀವಿಸಬೇಕು ಎಂದು ಮಾತನಾಡಿದರು. ನಮಸ್ಕರಿಸಿ ಇವತ್ತು ನಾವು ಸಾಧನೆ ಅಂತೇಳಿ ನೀವೆಲ್ಲರೂ ಹೇಳತ್ತೀರಿ, ಇದು ಸಾಧನೆ ಅಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ಕಾರ್ಯಗಳನ್ನು ನೋಡಿದ್ರೆ ನಿಜವಾಗ್ಲೂ ನಾವು ಎಷ್ಟು ಅವರಿಗೆ ಈಗ 1 ವರ್ಷ ಹೋಗಿದ್ದೇವೆ, ಹಿಂಗೆ ನಾವು ಇರೋ ತನಕ ಪಾದಯಾತ್ರೆ ಮಾಡಿದ್ರು ಅದು ತೀರ್ಸಕ್ಕಾಗಂಗಿಲ್ಲ ಋಣ. ಹಾಗಾಗಿ ನಾವು 25/2/2022ರಂದು ಸುಕ್ಷೇತ್ರ ಹುಲ್ಜಂತಿ ಮಾಳಿಂಗರಾಯ ಪಟ್ಟದ ಪೂಜಾರ ಆಶೀರ್ವಾದ ತಗೊಂಡು ಪ್ರಾರಂಭಿಸಕ್ಕಿಂತ ಪೂರ್ವದಲ್ಲಿ ಅಕಾಲಿಕ ಮರಣ ಹೊಂದಿದಂಥ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಂದು ಒಳ್ಳೆ ಸಂಬಂಧ ಇತ್ತು. ಕೆಲವೊಂದು ಸಂಬಂಧಗಳಿದೆ, ಆ ಸಂಬಂಧ ನಾವು ಎಲ್ಲಿ ಹೇಳ್ಕೊಂಡಿಲ್ಲ. ಇವತ್ತೇ ಹೇಳ್ಕೊಳ್ಳುವಂಥ ಸಂದರ್ಭ ಬಂದದ, ಹೇಳ್ಕೊತೀನಿ. ಅವ್ರು ಎಂಥ ವ್ಯಕ್ತಿ ಇದ್ರಂದ್ರೆ ಮೊದಲು ಅವ್ರದ್ದು ನಂದು ಸಂಬಂಧ ಒಂದು ಸ್ವಲ್ಪ ಹೇಳಿ ಆಮೇಲೆ ಮುಂದಿನ ಚಾಲು ಮಾಡ್ತೀನಿ. 11/11/2011ಕ್ಕೆ ನನ್ನ ಮದುವೆ ಕಾರ್ಯಕ್ರಮ ಇತ್ತು. ಅದಕ್ಕಿಂತ ಪೂರ್ವದಲ್ಲಿ ಒಂದು 15 ದಿನ ಮುಂಚೆ ನಾನು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿದ್ದೇವೆ. ಹೋದ್ರೆ ಇನ್ಫ್ಲೂಯೆನ್ಸ್ ತೊಗೊಂಡು ಹೋಗಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಅಭಿಮಾನಿಯಾಗಿ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದೇವೆ. ಅವ್ರ ಮನೆ ಮುಂದೆ ಒಂದು 100 ಜನ ಮುಗಿಬಿದ್ದಿದ್ರು ಫೋಟೋ ತಗೊಳಕ್ಕೆ. ಅವ್ರದ್ದೇ ಆದ ಒಂದು ಇದಿತ್ತು. ಒಂದು ಅರ್ಧ ಜನ ಆಯಿತು, ಒಂದು 50-60 ಜನ ಉಳಿದ್ರು. ಆಮೇಲೆ ನಮ್ಮ ಪಾಳೆ ಬಂತು. ಆಮ್ಯಾಗ ನಾವು ಇನ್ವಿಟೇಷನ್ ಕೊಡು ಮುಂದಾಗ ನನ್ನ ಫ್ರೆಂಡ್ ಹೋಗ್ತಾರೆ ರವಿ ಪಾಟೀಲ್ ಅಂತೇಳಿ. ಅವ್ರು ಏನು ಮಾಡಿದ್ರು, ನಾವು 2 ವೀಲರ್ ಮ್ಯಾಗ ಬಂದೇವ, ನಾವು ಬಿಜಾಪುರದಿಂದ ಬೆಂಗಳೂರವರೆಗೆ. ಇದು ಒಂದೇ ವರ್ಲ್ಡ್ ಅವ್ರ ಕಿವಿಗೆ ಬಿತ್ತು. ಆ 60 ಮಂದಿ ಒಳಗೆ ನಮ್ಗೆ ಸೈಡ್ ನಿಂದ್ರಸಿದ್ರು, ಸ್ವಲ್ಪ ಸೈಡ್ ನಿಂದ್ರಿ. ಎಲ್ಲರದು ಫೋಟೋ ತೊಗೊಂಡು ಸೀದಾ ನಮ್ಮ ಮನೆ ಒಳಗೆ. ಇದು ನಂಬಂಗಿಲ್ಲ, ನೀವು ಈ ನಂಬಂಗಿಲ್ಲ ಅಂತೇಳಿ ಈ ದಿನ ಹೇಳಿಲ್ಲ, ಆದ್ರೆ ಇವತ್ತು ಎಂಥ ವ್ಯಕ್ತಿ ಅದನ್ನಂತೇಳಿ ಈ ವಿಚಾರ ಹೇಳ್ಬೇಕಾಗ್ತದೆ. ಅವರು ಮನೆ ಒಳಗೆ ಕರ್ಕೊಂಡು ಹೋಗಿ ಇಬ್ಬರಿಗೆ ಅನ್ನ ಸಾಂಬಾರು ಕೊಟ್ಟು ಉಪ್ಪಿನಕಾಯಿ ಹಚ್ಚಿ ಆಮೇಲೆ ಒಂದು ಬಾಲ್ದೊಳಗೆ ಪೇಡೆ ಏನು ತಿನ್ನಿಸ್ತಾರೆ, ಆ ಪೇಡೆ ಕೊಟ್ಟು ಶುಭವಾಗಲಿ ಅಂತ ಹೇಳಿ ಅಂದರು. ಆಮೇಲೆ ನಮ್ಮ ಫ್ರೆಂಡ್ ಅಷ್ಟಕ್ಕೆ ಅವನು ಸ್ವಲ್ಪ ಅಡ್ವಾನ್ಸು ಏನೋ ಒಂದು ಇವತ್ತು ಪಾದಯಾತ್ರೆಗೆ ಅವನೇ ಒಂದು ಕಾರಣ ಆಗ್ತಾನೆ ಕಾಣಿಸ್ತದೆ. ಏನಂದ್ರು, ಇಲ್ಲ ಸರ್ ನಮಗೆ ಕೀಪ್ಯಾಡ್ ಮೊಬೈಲ್ ಇತ್ತು ನಮ್ಮ ಕಡೆ, ಫೋಟೋ ಹೊಡ್ಕೋಬೇಕಂದ್ರೆ ಆಯ್ತು ಅಂತೇಳಿ ಕ್ಯಾಮ್ರಾಮ್ಯಾನ್ ಕರೆಸಿದ್ರು. ಕ್ಯಾಮ್ರಾಮನ್ ಅವರೇ ಕರೆಸಿ ಫೋಟೋ ಹೊಡಿಸಿ ಆಮ್ಯಾಗ ಒಂದು ಮೆಮ್ರಿ ಒಳಗೆ ಹಾಕಿ ಕೊಟ್ಟರು ಅವರು.
ಆಮೇಲೆ ಅದೇ ಆಯ್ತದು ಅದು ಮುಗಿಯೋಣ. ಅದು ಒಂದು ಮಾತು ಏನಂದ್ರೆ ನಮ್ಮ ಫ್ರೆಂಡ್, ಇಲ್ಲ ನಾನು ನೀವು ಬರಲೇಬೇಕಂತೇಳಿ ಕಾಲ್ ಹಿಡಿದ್ರು ಅವ್ರು. ಹೌದು, ಹಂಗಂದ್ರೆ ಲ್ಯಾಪ್ಟಾಪ್ ತರಿಸಿ ಚೆಕ್ ಮಾಡಿದ್ರ ಒಂದು ಟಿ ಪಿ ಏನದ 11/11/2011 ಏನೈತಿ ಅಂತೇಳಿ. ಆ ಟಿ ಪಿ ಒಳಗೆ ಸಕಲೇಶ್ಪುರದೊಳಗೆ ಅಣ್ಣ ಭವನ್ ಶೂಟಿಂಗ್ ಇತ್ತು. ಅದಕ್ಕೆ ಶೂಟಿಂಗ್ ಇದೆ, ಹಾಗಾಗಿ ನನಗೆ ಬರಕ್ಕೆ ಆಗಂಗಿಲ್ಲ. ಆದ್ರೂ ಒಂದು ನೋಟ್ ಮಾಡ್ಕೋತಿದ್ದು ಅವ್ರ ಪಿ ಎ ಕಡೆದು ನೋಟ್ ಮಾಡಿಸಿಟ್ರು. ಆದ್ರೆ ಆ ಮದುವೆಗೆ ಅವ್ರು ಬರಕ್ಕಾಗ್ಲಿಲ್ಲ. ಕರೆ ಅವ್ರ ಫ್ರೆಂಡ್ 2 ಮರ್ಸಿಡೀಸ್ ಬೆಂಜ್ ಕಾರ್ದೊಳಗೆ 2 ಕಾರ್ ಕೊಟ್ಟು ಕಳಿಸಿದ್ರು. 6 ಜನ ಬಂದಿದ್ರು ನನ್ನ ಮದುವೆಗೆ. ನೋಡ್ರಿ ಅಂತ ಇದು ನೋಡಿ, ಇದು ಒಬ್ಬ ಸಾಮಾನ್ಯ ಅಭಿಮಾನಿ. ನಾ ಏನು ದೊಡ್ಡ ಸೆಲೆಬ್ರಿಟಿನೂ ಅಲ್ಲ, ಏನೂ ಅಲ್ಲ, ಒಬ್ಬ ಸಾಮಾನ್ಯ ಅಭಿಮಾನಿಯಾಗಿ ಹೋಗಿದ್ದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮರ್ಸಿಡೀಸ್ ಬೆಂಜ್ ಕಾರ್ 2 ಬಂದು. ಆವಾಗ ನಮ್ಮ ಫ್ರೆಂಡ್ ಎಲ್ಲ ಹೇಳತ್ರಿ, ಯಾರು ಅಂತ ಕಾರ್ ತೊಗೊಂಬಂದಾರ, ಯಾರು ದೇವ್ರ ಗುಡಿಗೆ ಬಂದಿರ್ಬೇಕು, ಲಕ್ಬಾಯಿ ಗುಡಿಗೆ ಅಂತ ಇಷ್ಟ ಅಂದೆ. ಆದ್ರೆ ಅವ್ರು ಬಂದು ಗುಪ್ತವಾಗಿ ಹೇಳಿದ್ರು, ಇಲ್ಲ ಹಿಂಗ ಪುನೀತ್ ಬಾಸ್ ಅವ್ರು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ನಾಯಕ, ಕರ್ನಾಟಕದ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣದಿಂದ ಇಂದು ಇಡೀ ನಾವಷ್ಟೇ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚವೇ ಅಭಿಮಾನಿ ಬಳಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಹಾಗಾಗಿ ಅವರ ಸಾವು ಇವತ್ತು ಎಲ್ಲರಿಗೂ ತುಂಬಲಾರ್ದ ನಷ್ಟ ಆಗಿದೆ. ಫಿಲಿಮ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇವತ್ತು ಯುವಕರು ಅವರ ಮಾರ್ಗದಲ್ಲಿ ಹೋಗುವಂಥದ್ದಾಗಲಿ ಎಲ್ಲನೂ ಇವತ್ತು ಎಲ್ಲ ತುಂಬಲಾರ್ದ ನಷ್ಟ ಆಗಿದೆ. ಹಾಗಾಗಿ ಇವತ್ತು ನಾವು ನಿರ್ಧಾರ ತಗೊಂಡಂಥದ್ದು, ಇವತ್ತು ನಮ್ಮ ಕುಟುಂಬ ಸಮೇತ ನಾವು ಒಂದು ಏನಾದರೂ ಅವರಿಗೆ ಗೌರವ ನಮನ ಸಲ್ಲಿಸಬೇಕು. ಅವ್ರು ಮಾಡಿದಂಥ ಕಾರ್ಯಗಳು ಅಲ್ಲಿಗೆ ನಿಲ್ಲಬಾರ್ದು, ಇವು ಕಾರ್ಯಗಳು ಹಾಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು. ಆಮೇಲೆ ನಾವು ಎಲ್ಲನೂ ಜಾಗೃತಿ ಮೂಡಿಸ್ಬೇಕು ಅನ್ನುವಂಥದ್ದು ವಿಚಾರ ಇಟ್ಟುಕೊಂಡು ಇವತ್ತು ನಮ್ಮ ಕುಟುಂಬ ವತಿಯಿಂದ 25/2/2022 ಸುಕ್ಷೇತ್ರ ಹುಲಜಂತಿ ಮಾಳಿಂಗ್ರೆ ಪಟ್ಟದ ಪೂಜಾರ ಆಶೀರ್ವಾದ ಪಡೆದು ಅವರು ಚಾಲನೆ ನೀಡಿದ್ರು. ತದನಂತರ ನಾವು ಸ್ಟಾರ್ಟ್ ಮಾಡಿದ್ದು ಸುಮಾರು 535 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಭೂಮಿಗೆ ಹೋಗಿ ಅವರಿಗೆ ಗೌರವ ನಮನ ಸಲ್ಲಿಸಿ, ಅದೇ ಥರನಾಗಿ ಆ ದಾರಿ ಉದ್ದಕ್ಕೂ ಅವ್ರದ್ದೇ ಆದ ಒಂದು ಕನಸುಗಳಿತ್ತು. ಕನಸು ಜೊತೆಗೆ ಅವ್ರು ನನಸಾದ ಕಾರ್ಯಗಳು ಮಾಡ್ತಾಯಿದ್ರು. ಏನಂದ್ರೆ ಅವ್ರು ಕನ್ನಡ ಶಾಲೆಗಳ ಅಭಿವೃದ್ಧಿ ಮತ್ತು ಅಂಗಾಂಗ ದಾನ, ನೇತ್ರದಾನ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಾಯಿದ್ರು. ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸ್ಥಾನದಲ್ಲಿ ನೋಡ್ತಾಯಿದ್ರು. ಹಾಗಾಗಿ ಅನಾಥಾಶ್ರಮ, ವೃದ್ಧಾಶ್ರಮ ಇವೆಲ್ಲನೂ ಅವ್ರ ಕಾರ್ಯಗಳು ಮಾಡ್ತಾಯಿದ್ರು. ಆದರೆ ಇವತ್ತು ಅವ್ರ ಮ್ಯಾಗ ಇಷ್ಟು ಯಾಕೆ ಪ್ರೀತಿ ಬಂತಂದ್ರೆ, ಅವ್ರು ಮಾಡಿದಂಥ ಕಾರ್ಯಗಳು ಇರುವಾಗ ಒಂದು ಎಳೆಯಷ್ಟು ಗೊತ್ತಾಗ್ಲಾರ್ದಂಗೆ ಅವ್ರು ಕೆಲಸ ಮಾಡಿದರು. ಇವತ್ತು ಎಲ್ಲರಿಗೂ ಅದೇ ಪ್ರೇರಣೆ. ಇವತ್ತು ಎಲ್ಲರೂ ದುಃಖಿತಸ್ಥರಾಗಿದೆ ಅದೇ ಉದ್ದೇಶಕ್ಕಾಗಿ. ಯಾಕಂದ್ರೆ ಇವತ್ತು ಯಾರೋ ಒಂದಿಬ್ಬರು ಬಾಳೆಹಣ್ಣು ಕೊಟ್ಟು ಏನು ಫೋಟೋ ತೊಗೊಂಡು ಪೇಪರ್ದಾಗ ಹಾಕೊಳ್ಳುವಂಥ ದಿನಮಾನ ಒಳಗೆ ಇವತ್ತು ಅವರು ಗುಪ್ತ ಸೇವೆ ಎಂಥದ್ದು ಮಾಡಿದ್ರಂದ್ರೆ, ಇಡೀ ನಾವು ನಾವು ಎಲ್ಲ ಅಂತೀವಿ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಅವರೊಬ್ಬರು ಮಾದರಿ ವ್ಯಕ್ತಿ ಆದಾರೆ. ಅವಾಗ ಹಿಂದಿನ ಕಾಲದೊಳಗೆ ಹೇಳ್ತಿದ್ರು, ಏನು ನಮ್ಮ ತಂದೆ ತಾಯಿ ಹಿರಿಯರು ದಾನ್ಸೂರ್ ಕರ್ನ್ ಇದ್ರತ್ತ. ದಾನ್ಸೂರ್ ಕರ್ನ ಏನು ಕೊಟ್ಟು ದಾನ್ಸೂರ್ ಕರ್ನ ಆದ್ರೂ ಗೊತ್ತಿಲ್ಲ. ಆದರೆ ಇಂಥ ಕಲಿಯುಗದೊಳಗೆ ಸ್ವಾರ್ಥದ ದಿನಮಾನಗಳಲ್ಲಿ ಇವತ್ತು ನನಗೆ ಇರಲಿ, ನನ್ನ ಮಕ್ಕಳಿಗಿರಲಿ, ನನ್ನ ಮರ್ಮಕ್ಕಳಿರಲಿ, ಇಂಥ ದಿನಮಾನಗಳ ಒಳಗೆ ಅವ್ರು ಬಂದಂಥ ಹಣದಲ್ಲಿ 50% ಬರೇ ದಾನ ಮಾಡ್ಕೋತು. ಆದ್ರೆ ಆ ದಾನ ಗುಪ್ತ ದಾನ ಆಗಿತ್ತು. ಹಾಗಾಗಿ ಇವತ್ತು ಎಲ್ಲರಿಗೆ ಮನಸ್ಸಿಗೆ ನೋವಾಗಿ ಇವತ್ತು ನಾವಾದರೂ ಇಡೀ ಕುಟುಂಬ ಸಮೇತ ನೋಡಿ ಸರ್, ನಾವು ಇವತ್ತು ಈಗಿನ ದಿನಮಾನ ಒಳಗೆ ಬರೀ ನನ್ನ ಕುಟುಂಬ ಅನ್ನುವಂಥ ವಿಚಾರದೊಳಗೆ ಇವತ್ತು ನನ್ನ ಕುಟುಂಬ ಏನಾಕಾಗೋಲಕ್ಕ. ಯಾಕಂದ್ರೆ ಅಷ್ಟು ಸಾದಾ ವಿಚಾರ ಅಲ್ಲ. ಯಾಕಂದ್ರೆ 550 ಕಿಲೋಮೀಟರ್ ಕಾಲ್ನಡಿಗೆ ಅಂಥದ್ರೊಳಗೆ ಬೈಪಾಸ್ ಟು ಬೈಪಾಸ್, ಅದು ಬೆಂಗಳೂರು ತಲುಪಬೇಕಾದ್ರೆ ಇಲ್ಲಿದಿಂದ ಬೈಪಾಸ್ ಆಗ್ತದ್ರೆ ಅಲ್ಲಿ ಬೈಪಾಸ್. ಅಂಥ ರಿಸ್ಕ್ದೊಳಗೆ ಇವತ್ತು ನನ್ನ ಫ್ಯಾಮಿಲಿ ಸಮೇತ ಆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದಂಥ ಕಾರ್ಯಕ್ಕೆ ನಾವು ಏನಾದರೂ ಗೌರವ ನಮ್ಮನ್ನು ಸಲ್ಲಿಸಲೇಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಪಾದಯಾತ್ರೆ ಮಾಡಿ, ಮತ್ತು ಅದೇ ಥರನಾಗಿ ಇವತ್ತು ಜೇಮ್ಸ್ ಫಿಲಿಮ್ ವಿಶ್ವ ದಾಖಲೆ ಆಗಲಿ, ವಿಶ್ವ ಮಟ್ಟದಲ್ಲಿ ಇದೊಂದು ಫಿಲಿಮ್ ಓಡಲಿ. ಆಮೇಲೆ ಕುಟುಂಬಸ್ಥರು ಎಲ್ಲರೂ ನೀವು ನೋಡಬೇಕು, ಎಲ್ಲ ಅಭಿಮಾನಿಗಳು ತಪ್ಪದೆ ನೋಡ್ಬೇಕಂತೇಳಿ ಜಾಗೃತಿ ಮೂಡಿಸುತ್ತಾ ಇವತ್ತು ಪಾದಯಾತ್ರೆ ಮುಗಿಸ್ಕೊಂಡು, ಅದೇ ಥರನಾಗಿ ನಾವು ಪುನೀತ್ ರಾಜ್ಕುಮಾರ್ ಪುಣ್ಯಭೂಮಿಗೆ ಹೋಗಿ ಅವ್ರಿಗೆ ಗೌರವ ನಮನ ಸಲ್ಲಿಸಿ, ಅವರ ಪತ್ನಿಯಾದ ಅಶ್ವಿನಿ ಮೇಡಮ್ ಅವ್ರಿಗೆ ಹೋಗಿ ಅವರಿಗೆ ಕೂಡ ಸಾಂತ್ವನ ಹೇಳಿ, ಅದೇ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗನಾದ ಯುವರಾಜ
ಅವ್ರಿಗೆ ಕೂಡ ಭೇಟಿಯಾಗಿ ಅವ್ರಿಗೆ ಸಾಂತ್ವನ ಹೇಳಿ ಅವರು ಕೂಡ ನಮಗೆ ಒಳ್ಳೆಯ ಮಾತುಗಳು ಕೊಟ್ಟಾರ. ಅದು ಮಾಧ್ಯಮ ಮುಂದೆ ಹೇಳಬೇಡ ಅಂದಾರ. ಅದಕ್ಕೆ ನಾವು ಮಾಧ್ಯಮ ಮುಂದೆ ಹೇಳಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಾತು ಕರೆಸಿ ಅವರು ಏನು ನಮಗೆ ಆಮ್ಯಾಗ ಶಿವರಾಜ್ ಕುಮಾರ್ ಅವರು ಮಾತಾಡಿದ್ದಾರೆ, ಆಮ್ಯಾಗ ರಾಘವೇಂದ್ರನವರು ಮಾತಾಡಿದ್ದಾರೆ ಫೋನ್ದಲ್ಲಿ. ಅವರು ಕೆಲವೊಂದು ಇವು ಜೇಮ್ಸ್ ಫಿಲಿಮ್ ಸಂಬಂಧ ತುಂಬ ಬ್ಯುಸಿ ಇರೋದ್ರಿಂದ ಅವರು ಕೆಲವೊಂದು ಇನ್ನೂ ಕಾರ್ಯಕ್ರಮ ಮಾಡ್ತಾರೆ. 25ನೇ ದಿನದ್ದು, ಆಮ್ಯಾಗ 50ನೇ ದಿನದ್ದು, 100 ದಿನದ್ದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದೊಳಗೆ ನಿಮ್ಗೆ ಕರೆಸಿ ನಾವು ಏನು ನಿಮ್ಗೆ ಇದು ಮಾಡಬೇಕು ಎಲ್ಲ ಮಾಡ್ತೀನಿ ಅಂದಾರೆ. ಹಾಗಾಗಿ ಇವತ್ತು ಆ ವ್ಯಕ್ತಿಗೋಸ್ಕರ ನಾವು ಎಷ್ಟು ಸೇವೆ ಸಲ್ಲಿಸಿದ್ರು ಸಾಲದು. ಹಾಗಾಗಿ ಮತ್ತೊಮ್ಮೆ ಹುಟ್ಟಿವ ಪುನೀತ ನಾವು ಹೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಇವತ್ತಿನ ಸಂಜೆಯ ಶುಭ ದಿನದಂದು ಜಯ ಹನುಮಾನ ಪಾದಕ್ಕೆ ಕೋಟಿ ಕೋಟಿ ನಮನ. ಯೋಗಾಪುರದಿಂದ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಿ ಕರ್ನಾಟಕ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ತೆರಳಿ ಕಾಲ್ನಡಿಗೆಯಲ್ಲಿ ಅವರಿಗೆ ನಮನವನ್ನು ಸಲ್ಲಿಸಿ ಅವರು ಫ್ಯಾಮಿಲಿ ಕುಟುಂಬಕ್ಕೆ ಎಲ್ಲರಿಗೆ ಸ್ವಂತನ ಹೇಳಿ ಬಂದು ನಮ್ಮ ಬಿಜಾಪುರದಾಗ ಯಾರೇ ಹೋಗ್ಬೇಕಂದ್ರೆ ನಮ್ಮ ಹರಿಯಪ್ಪ ಅರ್ಧವ್ರು ಅಂತ ನಾವು ಭಾವಿಸ್ತೀವಿ. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮ ಒಂದು ಸಾದಾ ಕಾರ್ಯಕ್ರಮ ಅಲ್ಲ. ಪುನೀತ್ ರಾಜ್ಕುಮಾರ್ ಸಾವು ಆಕಸ್ಮಿಕ ಆದರೂ ಕೂಡ ಅವರು ನಮ್ಮೆಲ್ಲರಿಗೆ ಸತ್ತಾರ ಕರೆ ಇನ್ನೂ ಜೀವಂತ ಇದ್ದಂಗೆ ನಮಗೆ ಕಾಣ್ತಾ ಇದ್ದಾರೆ. ಎಲ್ಲರೂ ನಾವು ದಿವಸ ನೋಡ್ತೀವಿ, ಯೂಟ್ಯೂಬ್ನಲ್ಲಿ TV ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ದಿವಸ ನಮ್ಮ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಿ ಅವರಿಗೆ ಪುಣ್ಯ ಸಮಾಧಿಗೆ ಹೋಗಿ ಶ್ರದ್ಧಾಂಜಲಿ ಸಲ್ಲಿಸಿ ಬರ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಈ ಯೋಗಾಪುರ ಬಡಾವಣೆಯಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು ಸೇರಿ ನಮ್ಮ ಹರಿಯಪ್ಪ ಅರ್ಧವ್ರು ಅವ್ರೇನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯ ಸಮಾಧಿಗೆ ಹೋಗಿ ಶ್ರದ್ಧಾಂಜಲಿ ಸಲ್ಲಿಸಿಯನ್ನು ಬಂದಿದ್ದಾರೆ. ನಮ್ಮ ಎಲ್ಲ ಸಮಸ್ತ ನಮ್ಮ ಯೋಗಾಪುರ ಬಡಾವಣೆಯ ಗುರು ಹಿರಿಯರ ಪರವಾಗಿ ಯುವಕರ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಮತ್ತು ಮೊನ್ನೆ ಹುಟ್ಟುಹಬ್ಬದ ಶುಭಾಶಯ ದಿವಸ ನಾವು ಗೋಡೌನ್ ಸರ್ಕಲ್ದಲ್ಲಿ ನಾವು ಕೂಡ ಎಲ್ಲರೂ ಕೂಡಿ ಅವರ ಹುಟ್ಟುಹಬ್ಬನ ಆಚರಣೆ ಕೂಡ ಮಾಡಿದ್ದೆವು. ನಾವು ಎಲ್ಲ ಯುವಕರು ಸೇರಿ ಇಲ್ಲೇ ನೆರೆದಂಥ ಎಲ್ಲ ಯುವಕರು ಸೇರಿ ಅಲ್ಲಿ ಒಂದು ರೋಡನ್ನು ಸುಧಾರಣೆಯನ್ನು ಮಾಡಿ ಅಲ್ಲಿ ಒಂದು ಗೋಡೌನ್ ಸರ್ಕಲ್ನಲ್ಲಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಸರ್ಕಲನ್ನು ಕಟ್ಟಬೇಕಂತ ನಮ್ಮ ಆಶಯ. ಮುಂದಿನ ಬರುವಂಥ ವರ್ಷದಲ್ಲಿ ನಾವೆಲ್ಲರೂ ಸೇರಿ ಇದು ಜಾತಿ ಭೇದ ಭಾವಿಲ್ಲದೆ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ಸೇವೆಗಳು, ಅವರು ಮಾಡಿದ ಶಕ್ತಿಧಾಮ ಆಗಲಿ, ಅವ್ರ ಕೋವಿಡ್ನ ವಿಷಯದಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಥಮ ಕೋವಿಡ್ ವಿಷಯದಲ್ಲಿ ಅವರು ಯಾರು ಹಸಿವುದಿಂದ ಬಳಲತ್ತ ಅವ್ರಿಗೆ ಮನೆಗೆ ಹೋಗಿ ಸಹಾಯವನ್ನು ಹಸ್ತ ಚಾಚಿ ಎಲ್ಲರಿಗೂ ಸಹಾಯ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ನಾವು ಭಾವಿಸ್ತೇವೆ. ಅವರು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ದೇವರಂತ ನಾವು ಎಲ್ಲರೂ ಭಾವಿಸೋಣ. ಮುಂದೆ ಬರ್ತಕ್ಕಂಥ ಪೀಳಿಗೆ ಇವರಂಗೆ ಅವ್ರ ನಡೆನುಡಿ ನೋಡಿ ನಾವು ಎಲ್ಲರೂ ಕಲಿಯೋಣ. ಇವರು ಬಂದಂಥ ನಮ್ಮ ಹರಿಯಪ್ಪ ಅರ್ಧವ್ರು ಹಂಗೆ ಅವ್ರ ಕುಟುಂಬ ಸಮೇತ ಹೋಗಿ ಬಂದಾರ. ನಾವು ನಮ್ಮ ಟೈಮ್ ಸಿಕ್ಕರೆ ನಾವು ಎಲ್ಲರೂ ಸೇರಿ ಒಂದು ಬಸ್ಸನ್ನು ಮಾಡಿ ನಾವು ಹೋಗಿ ನಮ್ಮನ್ನು ಸಲ್ಲಿಸ್ತಾ ಬರ್ತೇಳಿ ಇವರು ಹೋಗಿ ಬಂದಂಥ ಇವ್ರ ಕುಟುಂಬ ಫ್ಯಾಮಿಲಿದವರಿಗೆ ಆಯುಷ್ಯ ಆರೋಗ್ಯ ಭಾಗ ಕೊಟ್ಟು ಕಾಪಾಡಲಿ. ಪುನೀತ್ ರಾಜ್ಕುಮಾರಿಗೆ ಶಾಂತವನ್ನ ಹೇಳಿ ಬಂದಂಥ ಅವರಿಗೂ ಕೂಡ ಮತ್ತೊಮ್ಮೆ ಹೇಳಿ ಹರಿಯಪ್ಪ ಅರ್ಧವ್ರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಿಂದ ಹೋಗಿದ್ರಿ? ವಿಜಯಪುರದಿಂದ ಪಾದಯಾತ್ರೆಯಿಂದ ಹೋಗಿದ್ರಿ? ಎಷ್ಟು ಜನ ಹೋಗಿದ್ರಿ? ಅಲ್ಲ, ಎಷ್ಟು ಜನ ಹೋಗಿದ್ರಿ? ಎಷ್ಟು ಮಂದಿ? ನಿಮ್ಮ ಅಪ್ಪಾಜಿ ಹೆಸರು? ಮಮ್ಮಿ ಹೆಸರು? ಏನು ಅನ್ಸ್ಕೊಂಡು ಬಂದ್ರೆ? ಅಲ್ಲಿ ಏನು ಸಮಾಧಿಗೆ ಹೋಗಿದ್ರಿ? ಹಾಂ, ಮತ್ತೆ ಯಾರಿಗೆ ಮೀಟ್ ಆದ್ರಿ? ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗಿದ್ರಿ. ದರ್ಶನ ಆಯ್ತು ಅಲ್ಲಿ. ಇವತ್ತು ಯೋಗಾಪುರ ಬಂದಿರಲ್ಲ ವಾಪಸ್. ಏನು ಅನ್ಸಾತು? ಏನು ನಿನ್ನ ಹೆಸರು? ಹಾಡ ಹಾಡ್ತಾನೆ, ಹಾಡ ಹಾಡ
ನೀವು ಈ ಕಡೆ ಸ್ಟೇಟ್ ಬರ್ರಿ. ಮತ್ತೆ ಹೇಳ್ತೈತೆ ಪುನೀತ್ ರಾಜ್ಕುಮಾರ್ ಅವರ ಆದರ್ಶ ಎಲ್ಲ ಮುಂದಿನ ಪೀಳಿಗೆಗೆ ಆಗಲಿ ಅಂತೇಳಿ ಅವರು ಪಾದಯಾತ್ರೆ ತಮ್ಮ 7 ಜನ ಮಕ್ಕಳನ್ನು ಕರ್ಕೊಂಡು ಹೋಗಿ ಬಂದಾರಲ್ಲ, ನಿಮಗೇನು ಅನಿಸ್ತು? ನಿಮ್ಮ ಮಗ ಭಾಳ ಸಂತೋಷ, ಭಾಳ ಖುಷಿ ಅಲ್ಲ. ಅವ್ರು ಹೋಗ್ತೀನಿ ಅಂತ ನಿಮಗೆ ಮುಂಚಿತವಾಗಿ ಹೇಳಿಲ್ಲ. ಆಮೇಲೆ ಇಲ್ಲಿ ಜನ ಯುವಕರಿಗೂ ಗೊತ್ತಿರಲಿಲ್ಲ ಇವ್ರು ಹೋಗ್ತಾರೆ, ಯಾವ ರೀತಿ ಪುನೀತ್ ರಾಜ್ಕುಮಾರ್ ಅವರು ಗೊತ್ತಿಲ್ಲಾರ್ದ ಕೆಲಸ ಮಾಡಲ್ಲ. ಹಂಗೆ ಇವತ್ತು ಬೆರಪ್ಪ ಅವರು ಮಾಡಿದ್ದಾರೆ. ಇವತ್ತು ಅದಕ್ಕೆ ಎಲ್ಲ ಯುವಕರಿಗೂ ಕೂಡ ಇವತ್ತು ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಯಾಕಂತಂದ್ರೆ ಇದು ಯಾರಿಗೂ ಗೊತ್ತಿರಲಿಲ್ಲ. ನಿಮ್ಮ ಸಹಕಾರ ರೀ, ನಿಮ್ಮ ಆಶೀರ್ವಾದದಿಂದ ಅವ್ರು ಹೋಗಿ ಅದಕ್ಕೆ ಬೆಂಗಳೂರು ತನಕ 1500 ಕಿಲೋಮೀಟರ್ ಹೋಗಿ ಬಂದಿದ್ದಾರೆ. ನಿಮಗೇನು ಭಾಳ ಸಂತೋಷ. ಹೋದ್ಮೇಲೆ ಏನಾದರೂ ಭಯ ಅನ್ನಿಸ್ತದೆ? ಏನು ಎಲ್ಲ ಅವ್ರು ಹೋಗಿದ್ದು ಗೊತ್ತಾಯ್ತು ಆಮೇಲೆ ಗೊತ್ತಾಯ್ತು. ಯಾಕೆ ಈಗೇನಂತ ಭಾಳ ಸಂತೋಷ ಆಗ್ಯದ. ಹೋಗಿ ಬಾಳೆ ಬಂದಿಲ್ಲ. ಭಗವಂತ ನಮ್ಮ ದೇವರ ಅಪ್ಪು ಸಾಬ ಎಲ್ಲ ಆಶೀರ್ವಾದ ಮಾಡಿ ಚಂದ ಅಂತ ಸಮಾಜದವ್ರು ಎಲ್ಲರೂ ಕಳಿಸ್ಕೊಡ್ತಾನೆ. ಅದೇ ಒಂದು ದೊಡ್ಡ ಆಶೀರ್ವಾದ. ನಿಮ್ಮ ಎಲ್ಲರಿಗೂ ಸಹಕಾರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಷ್ಟು ಧನ್ಯವಾದ ಹೇಳೋನು ಕಡಿಮೆ ಅದ. ಯಾಕಂದ್ರೆ ಡಬ್ಲ್ಯೂ ಅಣ್ಣವ್ರ ಕಾಲು ಬಿದ್ದರೂ ನಾವು ತಪ್ಪಿಲ್ಲ. ಯಾಕಂದ್ರೆ ಅವರು ಅಂಗಾಂಗ ದಾನ ಮಾಡ್ತಾ ಮೊದಲು ಪ್ರಚಾರ ಪ್ರಮೋಷನ್ ಮಾಡಿದ್ದಾರೆ ಅವರು. ಯಾಕಂದ್ರೆ ನಮ್ಮ ಅಂಗಾಂಗಗಳು ಮುಂದೆ ವೇಸ್ಟ್ ಹೋಗಬಾರ್ದು, ಮತ್ತೊಬ್ಬರಿಗೆ ಬೆಳಕೆ ಆಗಬೇಕಂತ ಅವರು ವಿಷಯನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ನಾವು ಪ್ರತಿಯೊಬ್ಬ ಯುವಕರು ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೋಬೇಕು. ನಾವು ನೇತ್ರದಾನ ಆಗಲಿ, ನಮ್ಮ ಕಿಡ್ನಿ ಆಗಲಿ, ಲಿವರ್ ಆಗಲಿ, ಮುಂದೆ ಪೇಷಂಟ್ಗಳಿಗೆ ಯಾರು ಬರ್ತಾ ಇದ್ದಾರಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನಮ್ಮದೇ ತಪ್ಪಿಲ್ಲ. ಅದು ಏನಂದ್ರಲ್ಲ ಎಷ್ಟೇ ಹೋಗೋದು ನಾವು ಮಾಡಿದ ಭಾಳ ಒಳ್ಳೆ ಕೆಲಸ ಮಾಡ್ತೀವಿ. ಅವ್ರು ಮತ್ತು ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ದೇವರಿದ್ದಲ್ಲಾಗಿದ್ದು. ಈಗ ಅಲ್ಲಿ ತನಕ ಅವ್ರು ಪುನೀತ್ ರಾಜ್ಕುಮಾರ್ ನೋಡಿ, ಅವರು ನಮ್ಮ ಭಾಷೆ, ನೆಲ, ಜಲದ ಬಗ್ಗೆ, ಕರ್ನಾಟಕ ಬಗ್ಗೆ ಎತ್ತಿ ತೋರಿಸೋಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಸ್ಪಷ್ಟವಾಗಿ ನಮ್ಮ ಕನ್ನಡದನ್ನ ನಾವು ಮೊದಲು ರಕ್ಷಣೆ ಮಾಡ್ಕೋಬೇಕು. ನಮ್ಮ ಭಾಷೆ ಆಗಲಿ, ನಮ್ಮ ಇಲ್ಲಿಂದ ಲೋಕಲ್ ಭಾಷೆ ಆಗಲಿ, ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು, ಧರ್ಮಪುರಣ್ಣವ್ರು ಹೋಗಿ ಬಂದಿರ ಅಂದ್ರೆ ಈ ಸಣ್ಣ ಮಕ್ಕಳು ಇಂಥ ಬಿಸಿಲಿನಲ್ಲಿ ಹೋಗಿ ಬಂದಾರ ಅಂದ್ರೆ ದೊಡ್ಡ ಮಾತು. ಅಂದ್ರೆ ಇಂಥ ಚಿಕ್ಕ ಮಕ್ಕಳು ತಗೊಂಡು ನಾವಿಲ್ಲೇ ದೊಡ್ಡವರು ಹೋದ್ರೆ ಆಗಲ್ಲ. ಆದರೆ ಅವ್ರು ಹೋಗಿ ಬಂದಿವಂತ ಅವ್ರಿಗೆ ನಮ್ಮ ಕೋಟಿ ಹೇಳಿ ಮತ್ತು ಯುಗಾಪುರ ಜನತೆಯ ಪರವಾಗಿ ಅವರು ನಮಸ್ಕಾರನ ಹೇಳ್ತೀನಿ. ಮತ್ತು ಯುಗಾಪುರದ ಹೆಸರನ್ನ ಇವತ್ತು ಏನಂದ್ರೆ ಎಲ್ಲರೂ ಕೇಳ್ದಂಗೆ ಮಾಡಿದ್ದಾರೆ ಪೂರಾ ಕರ್ನಾಟಕದಲ್ಲಿ. ಅಂದ್ರೆ ಯಾರು ಹೋಗಿದ್ದಾರೆ ಅಂದರೆ ಸ್ಪಷ್ಟವಾಗಿ ಹೇಳ್ತಾರೆ, ಯುಗಾಪುರದವರು ಧರ್ಮಣ್ಣ ಹೋಗ್ಯಾರ ಅಂತ. ಯೋಗಾಪುರ ಗೊತ್ತಿಲ್ಲಾರ್ದು ಗೊತ್ತು ಮಾಡಿಸಿದ್ದಾರೆ ಅಂತ ಕರ್ನಾಟಕ ಮಾಡಿದ್ದಾರೆ. ಆ ಮುಂದೇನಿದೆ ಸರ್ಕಲ್ದ ಮಾತ್ರ ಇದೀವಿ. ಆ ಸರ್ಕಲ್ ಮುಂದಿರ್ತಾರೆ. ಮತ್ತು ಅವ್ರ ಅಧಿಕಾರ ಅಣ್ಣವ್ರ ಜೊತೆ ಮಾತಾಡಿದ್ರೆ ಅವ್ರು ಪಾಸಿಬಲ್ ಇದ್ರೆ ಮುಂದಿನ ದಿನಗಳು ಇಲ್ಲೇ ಕರ್ಕೊಂಡು ಬಂದು ಭಾಳ ಒಳ್ಳೇದು ಕೆಲಸ ಅವ್ರಿಗಿಂತ ಉದ್ಘಾಟನೆ ಮೇಲೆ ಕಾರ್ಯಕ್ರಮ ಮಾಡ್ತು ಬಿಡೋಣ ಅಂತೇಳಿ ಮುಗಿಸ್ತೀನಿ. ನಾಗರಿಕರೇ, ಯೋಗಾಪುರ ಬಡಾವಣೆಯ ಗುರು ಹಿರಿಯರೇ, ಇವತ್ತು ಶುಭ ಸಂಜೆಯ ಶುಭ ಸಮಾರಂಭದ ಈ ಸ್ವಾಗತ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕ, ಕನ್ನಡದ ಕಟ್ಟಾಳು, ನ್ಯಾಯವಾದಿಗಳು, ಬಿಜಾಪುರ ಜಿಲ್ಲೆಯ ಸಮಸ್ತ ಯುವಕರ ಕಣ್ಮನೆಯಾಗಿರ್ತಕ್ಕಂಥ ಭೈರಪ್ಪ ಅರ್ಧಾವೂರವರ ಒಂದು ಈ ಕಾರ್ಯಕ್ರಮ ಏನಂದರೆ ಇವತ್ತು ಮಾತಾಡ್ರಪ್ಪ ಒಂದು ಗಂಟೆ ಅಂದರೆ ಇವತ್ತು ಫೆಬ್ರವರಿ 25ರಿಂದ ಇವತ್ತು ಮಾರ್ಚ್ 20ರವರೆಗೆ ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಕನ್ನಡ ನಾಡಿನ ಜನಪ್ರಿಯ ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರ ಪುನೀತ್ ರಾಜ್ಕುಮಾರ್ ಅವರ ಒಂದು ಕಣ್ಣು ನೇತ್ರದಾನ ಮತ್ತು ಕನ್ನಡ ನಾಡಿನ ಗಡಿನಾಡಿನ ಎಲ್ಲ ಕನ್ನಡ ಶಾಲೆಗಳ ಅಭಿವೃದ್ಧಿ ಅಭಿಯಾನ ಅಂತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಭೈರಪ್ಪ ಅರ್ಧಾವೂರವರು ಯೋಗಾಪುರ ಬಡಾವಣೆಯಿಂದ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದವರೆಗೆ ಅವರ ಸಮಾಧಿಗೆ ಭೇಟಿ ನೀಡಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ವರಪುತ್ರ ಪುನೀತ್ ರಾಜ್ಕುಮಾರ್ ಅವರ ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳು, ಅವರು ಮಾಡಿರ್ತಕ್ಕಂಥ ದಾನ ಧರ್ಮ, ಬಲಗೈಗೆ ಕೊಟ್ಟದ್ದು ಎಡಗೈಗೆ ಗೊತ್ತಿರೋದಂಥ ಒಂದು ಮಹಾನ್
ಸತ್ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ನಾಡಿನ ಜನಮನವನ್ನು, ಕನ್ನಡ ನಾಡಿನ ಯುವ ಜನಾಂಗವನ್ನು, ಕನ್ನಡ ನಾಡಿನ ವಯೋವೃದ್ಧರನ್ನು, ಕನ್ನಡ ನಾಡಿನ ಕಣ್ಮಣಿಗಳನ್ನು, ಅವರ ಎಲ್ಲ ಸಮಸ್ತರ ಹೃದಯವನ್ನು ಗೆದ್ದಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕನಸು ನನಸಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ದರ್ಯಪ್ಪ ಅರ್ಧವರು ಇಡೀ ತಮ್ಮ ಕುಟುಂಬವನ್ನು ಎಷ್ಟು 7 ಜನ ಅವರ ಸೋದರರ ಮತ್ತು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬೆಂಗಳೂರಿನವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಅವರಿಗೆ ಭೇಟಿ ನೀಡಿ ಇವತ್ತು ಪುನಃ ಬಿಜಾಪುರಕ್ಕೆ ಆಗಮಿಸಿ ಬಿಜಾಪುರ ಜಿಲ್ಲೆಯ ಎಲ್ಲ ಯುವಕರಿಂದ ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನು ಮಾಡುತ್ತಲೇ ಇವತ್ತು ಯೋಗಾಪುರ ಬಡಾವಣೆಗೆ ಬಂದಿದ್ದಾರೆ. ಇಲ್ಲಿಯೂ ಕೂಡ ನಾವು ಎಲ್ಲ ಸಂಘಟನೆಗಳು, ಎಲ್ಲ ಹಿರಿಯರು, ಎಲ್ಲ ತಾಯಂದಿರು, ಎಲ್ಲ ಅಕ್ಕ ತಂಗಿಯರು, ಎಲ್ಲ ಸಂಘಟನೆಗಳ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಇವತ್ತಿಗೆ ಅದ್ಧೂರಿಯಾದ ಸ್ವಾಗತವನ್ನು ಅವರಿಗೆ ನಾವು ಬರಮಾಡಿಕೊಟ್ಟಿದ್ದೇವೆ. ಅವರಿಗೆ ತುಂಬ ಹೃದಯದ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಿ ನ್ಯೂಸ್ ಮಾಲೀಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೇಳಿ ಕಾರ್ಯಕ್ರಮ ಜೈ ಹಿಂದ್, ಜೈ ಕರ್ನಾಟಕ. ನಾನು ಶೇಷರಾವ್ ಮಾನೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ವಿಜಯಪುರ. ಇವರಿಗೆ ಈ ಕಡೆ ಮಾತಾಡ್ತಾರೆ.